ಪುತ್ತೂರಿನ ಕೆಯೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ನೂತನವಾಗಿ ಆರಂಭಿಸಿರುವ ಸಾಂದ್ರ ಶೀತಲೀಕರಣ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಇಂದು ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗಡೆ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒಕ್ಕೂಟದಲ್ಲಿ ಸಂಗ್ರಹವಾಗುವ ಹಾಲಿನ ಗುಣಮಟ್ಟ ವೃದ್ಧಿಸುವ ಹಾಗೂ ಹಾಲಿನ ತಾಜಾತನವನ್ನು ಕಾಪಾಡುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ 120 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಈಗಾಗಲೇ ಸಾಂದ್ರ ಶೀತಲೀಕರಣ ಘಟಕಗಳನ್ನು ತೆರೆಯಲಾಗಿದ್ದು, ಪುತ್ತೂರಿನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀತಲೀಕರಣ ಕೇಂದ್ರ ಆರಂಭಿಸುವ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಆಗಿದೆ. ಇದರ ಜೊತೆಗೆ ಕ್ಯಾಂಪ್ ಕಚೇರಿ ಕೂಡ ಆಗಲಿದೆ ಎಂದರು. ಐಸ್ ಕ್ರೀಮ್ ಘಟಕ ಮಂಗಳೂರಲ್ಲಿ ಆಗಬೇಕು, ಒಟ್ಟು ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ಆಗಬೇಕಂತ ಹೇಳುವ ಒಂದು ಇರಾದೆ ಇದೆ. ಮುಂದಿನ ಹಂತದಲ್ಲಿ ಒಕ್ಕೂಟ ಸುಮಾರು 30 ಕೋಟಿಗೂ ಹೆಚ್ಚಿನ ಖರ್ಚು ವೆಚ್ಚದಲ್ಲಿ ನೂತನವಾದ ಒಂದು ಐಸ್ ಕ್ರೀಮ್ ಘಟಕವನ್ನು ಮಾಡಲಿಕ್ಕೆ ನಾವು ಉದ್ದೇಶ ಮಾಡಿಕೊಂಡು ಅದರ ಬಗ್ಗೆ ಕಾರ್ಯಪ್ರವರ್ತರಾಗಿದ್ದೇವೆ ಅಂತ ಹೇಳ್ತಾ, ಬಹುಶಃ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ರೈತರಿಗೆ ಅವರು ಉತ್ಪಾದನೆ ಮಾಡುವ ಹಾಲಿಗೆ ಅತಿ ಹೆಚ್ಚಿನ ದರ ಕೊಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಕೆಯೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆ ಹಾಲು ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿದ್ದರೂ ಈಗಲೂ ಪಶು ಆಹಾರಗಳನ್ನು ಘಟ್ಟ ಪ್ರದೇಶದಿಂದ ತರಿಸಿಕೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲೇ ಪಶು ಆಹಾರ ಘಟಕವನ್ನು ಆರಂಭಿಸಿ ಇಲ್ಲಿನ ಹೈನುಗಾರರ ಅವಶ್ಯಕತೆಗಳನ್ನು ಪೂರೈಸುವ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದರು. ಗಾಂಧೀಜಿಯವರ 150ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಬಹುಶಃ ಇಂತಹ ಒಂದು ದೊಡ್ಡ ಶೀತಲೀಕರಣ ಘಟಕ ಇವತ್ತು ಇಲ್ಲಿ ಆರಂಭ ಆಗಿದೆ. ಗಾಂಧೀಜಿಯವರು ಹೇಳಿದರು, ಈ ದೇಶದ ಎಲ್ಲ ಜನರಿಗೆ ಆರ್ಥಿಕತೆಯನ್ನು ಕೊಡುವಂತ ಒಂದೇ ಒಂದು ಕ್ಷೇತ್ರ ಇದ್ರೆ ಅದು ಸಹಕಾರ ಕ್ಷೇತ್ರವೇ ಈ ದೇಶದ ಹೆಬ್ಬಾಗಿಲು ರೈತರಿಗೆ ಅಂತೇಳಿ. ಅಂತಹ ಸಹಕಾರ ಕ್ಷೇತ್ರದ ಮುಖಾಂತರ ರೈತರ ಆರ್ಥಿಕತೆಯ ಹೆಬ್ಬಾಗಿಲನ್ನು ಇವತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಒಂದಷ್ಟು ರೈತನಿಗೆ ಬದುಕು ಕೊಡುವ ಜೊತೆಯಲ್ಲಿ ಪೇಟೆ ಪಟ್ಟಣದ ಜನರಿಗೂ ಅಮೃತ ಕೊಡುವ ಕೆಲಸವನ್ನು ಮಾಡಿದೆ. ಕೆಯೂರು ಹಾಲು ಉತ್ಪಾದಕರ ಸಂಘದ ಸ್ಥಾಪಕಾಧ್ಯಕ್ಷರಾದ ವಿಠಲ ರೈ, ಸಂಘದ ಕಾರ್ಯದರ್ಶಿ ಬಿ ಚಂದ್ರಹಾಸ್ ರೈ, ಸಂಘಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ನೀಡಿರುವ ಪದ್ಮನಾಭ ರೈ, ದೇವಕಿ, ರಾಮಣ್ಣಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಕೆ ಸೀತಾರಾಮ್ ರೈ ಸವಣೂರು, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾದ ಪ್ರಕಾಶ್ ಚಂದ್ರ ಶೆಟ್ಟಿ, ನಿರ್ದೇಶಕರಾದ ನಿರಂಜನ ಬಾವಂತಬೆಟ್ಟು, ಪದ್ಮನಾಭ ಅರ್ಕಜೆ, ಕೆ ನಾರಾಯಣ ಪ್ರಕಾಶ್, ಸವಿತಾ ಎನ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಜಿವಿ ಹೆಗ್ಡೆ, ಕೆದಂಬಾಡಿ ಕೆಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶಶಿಧರ್ ರಾವ್ ಬೊಳಿಕಳ, ಒಕ್ಕೂಟದ ವ್ಯವಸ್ಥಾಪಕ ಡಾ ನಿತ್ಯಾನಂದ ಭಕ್ತ, ಉಪವ್ಯವಸ್ಥಾಪಕರಾದ ಡಾ ರಾಮಕೃಷ್ಣ ಭಟ್ ಮುಖ್ಯ ಅತಿಥಿಗಳಾಗಿದ್ದರು. ಸಂಘದ ಉಪಾಧ್ಯಕ್ಷೆ ದೇವಿಕಾ ಎಎಸ್, ನಿರ್ದೇಶಕರಾದ ಗುಡ್ಡಪ್ಪ ರೈ ಕೋರಿಕಾರು, ಪದ್ಮನಾಭ ರೈ, ಮಹಾಲಿಂಗ ಪಾಟಾಳಿ, ರಮೇಶ್ ಗೌಡ, ಪದ್ಮನಾಭ ನಾಯ್ಕ್, ಈಶ್ವರಿ ಜಯಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.